ಕೊರಟಗೆರೆ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೊರಟಗೆರೆ ಗೆಳೆಯರ ಬಳಗ ಮತ್ತು ಎಂಎನ್ಜೆ ಗ್ರೂಪ್ ವತಿಯಿಂದ ಹೊನಲು ಬೆಳಕಿನ ಎಂಎನ್ಜೆ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು. ಗ್ರಾಮೀಣ ಪ್ರದೇಶದ ಯುವಕರ ಶಕ್ತಿಯು ಕ್ರೀಡೆಗಳಿಂದ ವಿಶ್ವಕ್ಕೆ ಪರಿಚಯ ಆಗಲಿದೆ. ಕ್ರೀಡಾ ಸ್ಫೂರ್ತಿ ಇರುವ ಯುವಕರ ಪ್ರತಿಭೆಗಾಗಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಲಾಗಿದೆ ಎಂದು ಕೊರಟಗೆರೆ ಗ್ರೂಪ್ನ ಮಾಲೀಕ ಎಂಎನ್ಜೆ ಮಂಜುನಾಥ್ ಹೇಳಿದರು. ಕಲ್ಲುಗುಟ್ಟರಹಳ್ಳಿ ತಂಡ ಪ್ರಥಮ ಸ್ಥಾನ ಪಡೆದು 1,25,000 ಮೌಲ್ಯದ 11 ಬೈಸಿಕಲ್ ಹಾಗೂ 11,000 ನಗದು ಪಡೆದುಕೊಂಡರು. ಎರಡನೇ ಸ್ಥಾನ ಪಡೆದ ಪಟ್ಟಣದ ದಾದಾ ಎವೆಲ್ಸ್ ತಂಡಕ್ಕೆ 55,000 ಮೌಲ್ಯದ 11 ಸ್ಮಾರ್ಟ್ ವಾಚ್ ಹಾಗೂ 11,000 ನಗದು ನೀಡಲಾಯಿತು. ಮೂರನೇ ಸ್ಥಾನ ಪಡೆದ ದಾಸರಹಳ್ಳಿಯ ತಂಡಕ್ಕೆ 35,000 ಮೌಲ್ಯದ ಬೆಳ್ಳಿ ಕಡ, 25,000 ನಗದು ಬಹುಮಾನದ ಜೊತೆ ಎಂಎನ್ಜೆ ಆಕರ್ಷಕ ಟ್ರೋಫಿಯನ್ನ ಸಮಾಜ ಸೇವಕ ಎಂಎನ್ಜೆ ಮಂಜುನಾಥ್ ವಿತರಣೆಯನ್ನ ಮಾಡಿದ್ರು. ಬೈಚೇನಹಳ್ಳಿ ತಂಡ 4ನೇ ಸ್ಥಾನವನ್ನ ಪಡೆದು 15,000 ನಗದು ಜೊತೆ ಎಂಎನ್ಜೆ ಟ್ರೋಫಿ ಪಡೆದು 5ನೇ ಸ್ಥಾನ ಪಡೆದ ಅಕ್ಕಿರಾಂಪುರ ತಂಡಕ್ಕೆ 7,500 ನಗದು ಹಾಗೂ ಎಂಎನ್ಜೆ ಟ್ರೋಫಿಯನ್ನ ನೀಡಲಾಯಿತು. ಪಂದ್ಯಾವಳಿಯಲ್ಲಿ ಭಾಗವಹಿಸಿದ 54 ತಂಡಕ್ಕೆ ಕ್ರಿಕೆಟ್ ಕಿಟ್ ಹಾಗೂ 594 ಜನ ಆಟಗಾರರಿಗೆ ನೆನಪಿನ ಕಾಣಿಕೆಯಾಗಿ ಗೋಡೆ ಗಡಿಯಾರ ಹಾಗೂ ಎಂಎನ್ಜೆ ಮುದ್ರೆಯುಳ್ಳ ಟಿ ಶರ್ಟ್ ಅನ್ನ ಎಂಎನ್ಜೆ ಗ್ರೂಪ್ನ ಸರ್ವ ಸದಸ್ಯರು ವಿತರಿಸಿದರು. ಈ ತಂಡದ ಸದಸ್ಯರಿಗೆ ಬೈಸಿಕಲ್ ಹಾಗೂ 11,000 ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಯನ್ನ ನೀಡಿ ಸನ್ಮಾನವನ್ನ ನಡೆಸಲಾಗಿದೆ. ತಂಡ ಉತ್ತಮವಾದ ಸಾಧನೆಯನ್ನು ಮಾಡಿದೆ. ಅವರಿಗೆ ಧನ್ಯವಾದಗಳು ನೀಡಲಾಗ್ತಾ ಇದೆ. ಹಾಗೂ ಬೆಳ್ಳಿ ಕಡವನ್ನ ಮೂರನೇ ಬಹುಮಾನವಾಗಿ ದಾಸರಹಳ್ಳಿ ತಂಡದ ಸದಸ್ಯರಿಗೆ ವಿತರಿಸಲಾಗ್ತಾ ಇದೆ. ನೀನು ಕ್ಲೀನ್ ಮಾಡ್ಬೇಕಪ್ಪ, ಯಾಕೆ ಅಂತಂದ್ರೆ ಹಲವಾರು ಸಮಸ್ಯೆಗಳು ಬರ್ತವೆ ಅಂದಾಗ ಇಲ್ಲ, ನಾನು ನಮ್ಮ ಗೆಳೆಯರು ದಯವಿಟ್ಟು ನೀವು ಹೇಳಿದ್ದನ್ನ ಯಾಕೆ ತಪ್ಪೇ ಮಾಡ್ತೀವಿ ಅಂತ